ಅಫಘಾನಿಸ್ತಾನವನ್ನ ತಾಲಿಬಾನ್ಗಳು ವಶಕ್ಕೆ ಪಡೆದುಕೊಂಡಿದ್ದು ವಿದೇಶದಲ್ಲಿ ಅತಂತ್ರರಾಗಿರುವಂತಹ ಕನ್ನಡಿಗರಿಗೆ ನೆರವಿನ ಹಸ್ತ ಚಾಚುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಅರಗ ಜ್ಞಾನೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಮಂಗಳೂರಿನಲ್ಲಿ ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಅಫಘಾನಿಸ್ತಾನದಲ್ಲಿ ಸಂಕಷ್ಟದಲ್ಲಿ ಪರಿಸ್ಥಿತಿಯಲ್ಲಿ ಸಿಲುಕಿರುವಂತಹ ಕನ್ನಡಿಗರನ್ನ ಕರೆತರುವ ವ್ಯವಸ್ಥೆ ಸರ್ಕಾರದಿಂದ ಆಗ್ತಾ ಇದೆ. ರಾಜ್ಯದಿಂದ ಸಿಐಡಿಯಲ್ಲಿ ಕರ್ತವ್ಯದಲ್ಲಿರುವಂತಹ ಉಮೇಶ್ ಅವರನ್ನ ನೋಡಲ್ ಅಧಿಕಾರಿಯಾಗಿ ನೇಮಕ ಮಾಡಿದ್ದೇವೆ. ಈ ಹಿಂದೆ ವಿದೇಶದಲ್ಲಿ ಅತಂತ್ರರಾಗಿದ್ದ ಅನೇಕರನ್ನ ಅವರು ಕರೆತಂದಿದ್ದಾರೆ. ಸಂಕಷ್ಟದಲ್ಲಿ ಇರುವವರು ಅವರನ್ನ ಸಂಪರ್ಕ ಮಾಡಬಹುದು ಎಂದರು. ಮಂಗಳೂರಿನಲ್ಲಿ ಎನ್ಐಎ ಕೇಂದ್ರ ಸ್ಥಾಪನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮ ಪ್ರತಿನಿಧಿಗಳು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಕರಾವಳಿಯಲ್ಲಿ ಕೆಲ ವರ್ಷಗಳಿಂದ ಭಯೋತ್ಪಾದಕ ಚಟುವಟಿಕೆ ನಡೀತಾ ಇದ್ದು ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಲಾಗಿದೆ. ಭಯೋತ್ಪಾದನಾ ಚಟುವಟಿಕೆಗಳ ಕುರಿತು ನಿಗಾ ವಹಿಸಬೇಕು ಎಂದು ಪೊಲೀಸ್ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆಯನ್ನು ನೀಡಿದ್ದೇನೆ. ಕೇಂದ್ರದ ಮುಖಂಡರ ಜೊತೆ ಮಾತನಾಡಿ ಮಂಗಳೂರಿನಲ್ಲಿ ಎನ್ಐಎ ಕಚೇರಿ ಸ್ಥಾಪಿಸುವ ಬಗ್ಗೆ ಚರ್ಚೆಯನ್ನು ನಡೆಸುತ್ತೇವೆ ಎಂದರು. ನಮ್ಮಲ್ಲಿ ಒಬ್ಬ ಸ್ಪೆಷಲ್ ಆಫೀಸರ್ನ ನೇಮಕ ಮಾಡಿದ್ದೇವೆ, ಉಮೇಶ್ ಅಂತೇಳಿ ಸಿಐಡಿನಲ್ಲಿ ಇದ್ದಾರೆ. ಅವ್ರನ್ನ ನೇಮಕ ಮಾಡಿದ್ದೇವೆ. ಅವರ ನಂಬರ್ಗಳನ್ನು ಎಲ್ಲ ವೆಬ್ಸೈಟ್ಗಳಲ್ಲಿ ಇದರಲ್ಲಿ ಹಾಕಿದ್ದೇವೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ಕನ್ನಡಿಗರು ಯಾರ್ಯಾರಿದ್ದಾರೆ ಅಂತೇಳಿ ನಮ್ಗೆ ಗೊತ್ತಾಗೋದಿಲ್ಲ. ಸೆಂಟ್ರಲ್ ಇದರ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿದ್ದಾರೆ. ಅವರು ಒಬ್ಬ ಒಳ್ಳೆ ಅಧಿಕಾರಿ, ಮತ್ತು ಹಿಂದೆಲ್ಲ ವಿದೇಶಕ್ಕೆ ಹೋಗಿ ಕರ್ಕೊಂಡು ಬಂದಂಥ ಅಭ್ಯಾಸ ಎಲ್ಲ ಇದೆ. ಹಾಗಾಗಿ ಅವ್ರ ಜೊತೆಗೆ ಕಾಂಟ್ಯಾಕ್ಟ್ ಮಾಡಬೇಕು. ಅವ್ರ ಫೋನ್ ನಂಬರ್ಗಳು ವೆಬ್ಸೈಟ್ನಲ್ಲಿ ಅನೌನ್ಸ್ ಆಗಿದೆ. ಇನ್ನೂ ಮಾಹಿತಿ ನಮಗೆ ಸರಿ ಗೊತ್ತಾಗೋದಿಲ್ಲ. ಸೆಂಟ್ರಲ್ ಇದರ ಜೊತೆಗೆ ಪ್ರಾಂತ ವೈಸ್ ಇಲ್ಲ, ಭಾಷಾ ವೈಸ್ ಇಲ್ಲ. ಅವರಲ್ಲಿ ಒಟ್ಟು ಭಾರತೀಯರು ಎಷ್ಟಿದ್ದಾರೆ ಅನ್ನುವಂಥದ್ದು ಅವ್ರ ಕೈಲಿದೆ. ಅವರಿಗೆ ಸೇಫಾಗಿ ಕರ್ಕೊಂಡು ಬರುವಂಥದ್ದು, ಅವ್ರಿಗೆ ತೊಂದರೆ ಆಗದಿದ್ದಾಗೆ ನೋಡ್ಕೊಂಡು ಬರುವಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಆ ಕೆಲಸ ಮಾಡ್ತಾ ಇದೆ. ಕೋಆರ್ಡಿನೇಟ್ ಮಾಡಲಿಕ್ಕೆ ನಮ್ಮ ಅಧಿಕಾರಿ ಇದ್ದಾರೆ. ಅದು ಇತ್ತೀಚೆಗೆಲ್ಲ, ಕರಾವಳಿ ಬಹಳ ವರ್ಷದಿಂದ ಇದೆ. ಈ ಬಗ್ಗೆ ಪೊಲೀಸರಿಗೆ ಸರಿಯಾದಂಥ ನಿಗಾ ಇಡಲಿಕ್ಕೆ ನಾನು ಹೇಳಿದ್ದೇನೆ. ನಮ್ಮ ಸರ್ಕಾರ ವಿಶೇಷವಾಗಿ ಆ ಕಡೆ ಗಮನ ಕೊಟ್ಟಿದೆ. ಮೊನ್ನೆ ದಿನ CM ಬಂದಾಗಲೂ ಕೂಡ ಇಲ್ಲಿ ಅಭಿಪ್ರಾಯ ಪಟ್ಟಿದ್ದಾರೆ. ನಮ್ಮ ಶಾಸಕರುಗಳು ಎಲ್ಲರೂ ಕೂಡ ಅಭಿಪ್ರಾಯ ಪಟ್ಟಿದ್ದಾರೆ. ಖಂಡಿತವಾಗೂ ಆ ಬಗ್ಗೆ ಸೆಂಟ್ರಲ್ ಜೊತೆಗೆ ಮಾತಾಡಿ ವ್ಯವಹರಿಸ್ತಾ ಇದ್ದೀವಿ. ಪೊಲೀಸರು ಇನ್ನೇನೇನು ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ದೀವಿ. ಪೊಲೀಸರು ಆ ಬಗ್ಗೆ ಗಮನ ಹರಿಸಿದ್ದಾರೆ. ಇಲ್ಲ, ಅದ್ರ ಬಗ್ಗೆ ಕಾನೂನು FIR ಆಗಿದೆ. ಏನಾಗಿದೆ, ಅನೇಕ ಕಡೆ ಈ ಕೊಡಗು ಇಲ್ಲೆಲ್ಲ ಇದೆ. ಅದೊಂದು ತೀರಾ ಸಂತೋಷಕ್ಕೋಸ್ಕರ ಫೈರ್ ಮಾಡೋದು ಮಾಡಿದ್ದಾರೆ. ಅದು ಸರಿನಾ ಕೇಳಿದ್ರೆ ಖಂಡಿತ ತಪ್ಪು. ಏನಾದ್ರು ಹೆಚ್ಚು ಕಮ್ಮಿ ಆದರೆ ಪ್ರಾಣ ಹೋಗುವಂಥ ಒಂದು ಪರಿಸ್ಥಿತಿ ಇದೆ. ನಮ್ಮಲ್ಲಿ ಮಲೆನಾಡಿನಲ್ಲೆಲ್ಲ ಹಾಗೆ ಮಾಡ್ತಾರೆ. ಯಾರಾದ್ರು ತೀರ್ಕೊಂಡಾಗ ಅಥವಾ ವಿಜಯೋತ್ಸವದ ಸಂದರ್ಭದಲ್ಲಿ ಅದನ್ನು ಮಾಡ್ತಾರೆ. ಈ ದಸರಾದಲ್ಲಿ ಫೈರ್ ಮಾಡಿ ಅದನ್ನು ಮಾಡುವಂಥ ಕ್ರಮ ಇದೆ. ಅದು ಸಾರ್ವಜನಿಕವಾಗಿ ತಪ್ಪಿದೆ. ಅದ್ರ ಬಗ್ಗೆ ಪೊಲೀಸರು FIR ಹಾಕಿದ್ದಾರೆ. ಎನ್ಕ್ವೈರಿ ಆಗ್ತಾ ಇದೆ. ಸೊ ಧನ್ಯವಾದಗಳು.